ಪ್ರತಿ ಎಕರೆಗೆ ಏನಿಲ್ಲ ಅಂತಂದ್ರೆ ಇದು ಟೋಟಲಾಗಿ ಪೂರಾ ನಾವು ಹಚ್ಚಿದ್ರಿಂದ ಕೊಯ್ಲು ತನಕ 50,000 to 60,000 ರೂಪಾಯಿ ಖರ್ಚು ಬರ್ತದೆ ಗೆಳೆಯರೆ. ಭಾಳ ಕಡಿಮೆ ಖರ್ಚಿನೊಳಗೆ ಏನು ಮಾಡಬೇಕು, ನಾವು ಹೆಚ್ಚಿನ ಇಳುವರಿಯನ್ನು ಪಡಿಬೋದು ಗೆಳೆಯರೆ. ಏನಿಲ್ಲ 10 ರೂಪಾಯಿ ರೇಟ್ ಸಿಕ್ಕರೂ ನಾವು ಇಲ್ಲಿ ಇವರಿಗೆ ಮಿನಿಮಮ್ ಏನಿಲ್ಲ ಅಂತಂದ್ರೆ 2 ಲಕ್ಷದಿಂದ 3 ಲಕ್ಷ ಆ್ಯಾವ್ರೇಜ್ ಗೆಳೆಯರೆ. ಮತ್ತು ರೇಟ್ ಹೆಚ್ಚಿಗೆ ಆಯ್ತಂದ್ರೆ 20 ರೂಪಾಯಿ 30 ರೂಪಾಯಿವರೆಗೆ ರೇಟ್ ಸಿಕ್ತಂದ್ರೆ 5 ಲಕ್ಷ ತನಕನೂ ಒಂದು ಎಕರೆಯಲ್ಲಿ ಆಗ್ಬೋದು ಗೆಳೆಯರೆ. ಇಲ್ಲಿ ಏನದ 10 ರೂಪಾಯಿ ರೇಟ್ ಹಿಡಿದ್ರು 2 ಲಕ್ಷದಿಂದ 3 ಲಕ್ಷ ಇವರು ಗಳಿಸ್ಬೋದು ಗೆಳೆಯರೆ. ನೀವು ಕೂಡ ಗಳಿಸ್ಬೋದು ಗೆಳೆಯರೆ. ನಮಸ್ಕಾರ. ಇಲ್ಲಿ ನೋಡ್ಬೋದು ಕಲ್ಲಂಗಡಿ ತೋಟ ಎಷ್ಟು ಚೆನ್ನಾಗಿ ಬಂದಿದೆ. ಕಾಯಿಗಳನ್ನು ಭಾಳ ಒಳ್ಳೆಯದಾಗಿ ಬಂದಿವೆ. ಯಾವುದೇ ಬೆಳೆಗೆ ಜಾಸ್ತಿಯಾಗಿ ರೋಗ ಇಲ್ಲ. ಇಲ್ಲಿ ನಾವು 2 ಎಕರೆಯಲ್ಲಿದೆ ಇದು ಪ್ಲಾಟು. ಇದು ಕಲ್ಲಂಗಡಿ ಬೆಳೆ ನೋಡ್ರಿ ಎಷ್ಟು ಚೆನ್ನಾಗಿ ಹರಡಿದೆ. ಬೆಳೆನೂ ಭಾಳ ಚೆನ್ನಾಗಿ ಹರಡಿದೆ. ಜಾಸ್ತಿಯಾಗಿ ಅಷ್ಟು ಜಾಸ್ತಿ ರೋಗ ಇಲ್ಲ. ಇವರು ಏನದಲ್ಲ ಕಲ್ಲಂಗಡಿ ಪ್ಲಾಟ್ನಲ್ಲಿ ಯಾವ್ಯಾವ ಕೀಟನಾಶಕಗಳು ಬಳಸಿದ್ದಾರೆ ಮತ್ತು ಯಾವುದು ಗೊಬ್ಬರಗಳನ್ನು ಉಪಯೋಗಿಸಿದ್ದಾರೆ ಮತ್ತು ಯಾವುದು ಟಾನಿಕ್ಗಳನ್ನು ಉಪಯೋಗಿಸಿದ್ದಾರೆ, ಖರ್ಚು ಎಷ್ಟಾಗಿದೆ ಅಂಥೇಳಿ ಒಂದು ಸ್ವಲ್ಪ ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಏನು ಮಾಡಬೇಕು ಗೆಳೆಯರೆ, ನೀವು ಲಾಸ್ಟ್ ತನಕ ನೋಡಬೇಕು. ಒಳ್ಳೆಯ ಮಾಹಿತಿ ಸಿಗುವಂಥ ವಿಡಿಯೋ ಆಗ್ತದೆ ಇದು. ಬರ್ರಿ ವಿಡಿಯೋ ಶುರು ಮಾಡೋಣ ಗೆಳೆಯರೆ. ಮೊದಲನೇದಾಗಿ ಇಲ್ಲಿ ನೋಡ್ಬೋದು 2 ಎಕರೆಯಲ್ಲಿ ಇದೆ ಗೆಳೆಯರು ಇದು ಪ್ಲಾಟು. 8,000 ಅಗಿಗಳನ್ನು ಹಚ್ಚಿದ್ದಾರೆ 2 ಎಕರೆಯಲ್ಲಿ. ಪ್ರತಿ ಎಕರೆಗೆ 4,000 ಅಗಿಯಾಗಿ ಹಚ್ಚಿದ್ದಾರೆ. ಇದಕ್ಕೂ ಹೆಚ್ಚು ಹಚ್ಚಬೇಡ್ರಿ ಗೆಳೆಯರೆ. ಭಾಳ ಹತ್ತಿ ಹಚ್ಚಿದ್ರೆ ಅಂದ್ರೆ ಕಲ್ಲಂಗಡಿ ಕಾಯಿ ಏನದಲ್ಲ ದಪ್ಪ ಆಗೋದಿಲ್ಲ. ಅದಕ್ಕಾಗಿ ಏನು ಮಾಡಬೇಕು, ಭಾಳ ಕಡಿಮೆನೇ ಅಂತಂದರೆ 4,000, 4ರಿಂದ 5,000 ಒಟ್ಟು. ಇದಕ್ಕೂ ಹೆಚ್ಚಾಗಿ ಹಚ್ಚಬೇಡ್ರಿ. ಇಲ್ಲ ಅಂತಂದರೆ ಏನಾಗ್ತದೆ, ಕಲ್ಲಂಗಡಿ ಸೈಜ್ ಏನಾಗ್ತದೆ ಕಡಿಮೆ ಬರುತ್ತೆ ಗೆಳೆಯರೆ. ಅದರಿಂದ ನಮ್ಮ ಇಳುವರಿ ಸ್ವಲ್ಪ ಕಡಿಮೆ ಆಗ್ಬೋದು. ಅದಕ್ಕಾಗಿ ನೀವೇನು ಮಾಡಬೇಕು, 1.5 ಫೂಟಿಂದ 2 ಫೂಟಿವರೆಗೆ ಅಷ್ಟರೊಳಗೆ ಹಚ್ಚಬೇಕು ಗೆಳೆಯರೆ ಅಗಿಗಳನ್ನು. ಇಲ್ಲಿ ಮಲ್ಚಿಂಗನ್ನು ಮಾಡಿದ್ದಾರೆ. 30 ಮೈಕ್ರೋನ್ ಮಲ್ಚಿಂಗ್ ಇದೆ. ಇದು ಕಲ್ಲಂಗಡಿ ಬೆಳೆ ಆಗೋಣ ಮತ್ತು ಇನ್ನೊಂದು ಬೆಳೆಯನ್ನು ಬೆಳೀತಾರೆ ಇವರು ಇದೇ ಬೆಡ್ ಮೇಲೆ, ಇದೇ ಮಲ್ಚಿಂಗ್ ಮೇಲೆ. ಮತ್ತು ಇಲ್ಲಿ ಡ್ರಿಪ್ ಇರಿಗೇಷನ್ ಮೇಲೇ ಇದೆ ಇದು. ಇಲ್ಲಿ ಯಾವುದು ವೆರೈಟಿಯನ್ನು ಹಚ್ಚಿದ್ದಾರೆ ಅಂತಂದರೆ ಮೆಲೋಡಿ 1358 ಅಂಥೇಳಿ ಒಂದು ಬೀಜ ಬರುತ್ತೆ, ಅದನ್ನು ಇಲ್ಲಿ ಹಚ್ಚಿದ್ದಾರೆ. ಇಲ್ಲಿ ಸಾಲಿಂದ ಸಾಲಿಗೆ ಎಷ್ಟು ಅಂತರ ಇಟ್ಟಿದ್ದಾರೆ ಅಂತಂದರೆ 6 ಫೂಟ್ ಸಾಲಿಂದ ಸಾಲಿಗೆ ಅಂತರ ಅದ. ಮತ್ತು ಗಿಡದಿಂದ ಗಿಡಕ್ಕೆ 1.5 ಫೂಟಿಂದ 2 ಫೂಟ್ವರೆಗೂ ಹಚ್ಚಿದ್ದಾರೆ ಗೆಳೆಯರೆ. ಆದಷ್ಟು ದೂರನೇ ಹಚ್ಚಿದ್ದಾರೆ, 2 ಫೂಟ್ವರೆಗೂ ಹಚ್ಚಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅವ್ರೇನು ಮಾಡಿದ್ದಾರೆ ಪ್ಲಾಟ್ನಲ್ಲಿ ಮುಖ್ಯವಾಗಿ ಕೀಟಗಳಿಗೆ ಬರುವಕ್ಕಿಂತಲೂ ಮೊದಲು ಇವರು ನಿಯಂತ್ರಿಸಿದ್ದಾರೆ ಗೆಳೆಯರೆ. ಇಲ್ಲಿ ನೋಡ್ಬೋದು ಅಂಟು ಬಲೆಗಳನ್ನು ಹಚ್ಚಿದ್ದಾರೆ. ಮತ್ತು ಅವು ಕಾಯಿ ಕೊರಕ ಏನಿರ್ತಾವಲ್ಲ ಫ್ರೂಟ್ ಫ್ಲೈ, ಅದಕ್ಕೂ ಇವರು ಫ್ರೂಟ್ ಫ್ಲೈ ಟ್ರ್ಯಾಪ್ನೂ ಹಚ್ಚಿದ್ದಾರೆ. ಎಲ್ಲ ರೀತಿಯ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಗೆಳೆಯರೆ, ಒಂದೇ ಅಂತಿಲ್ಲ. ಇವರು ಏನದಲ್ಲ ಸ್ಪ್ರೇಯಿಂಗ್ ಅಂತಂದರೆ ಔಷಧಿ ಸಿಂಪಡಿಸೋದು 4ರಿಂದ 5 ದಿವಸದ ಅಂತರದಲ್ಲಿ ಸ್ಪ್ರೇಯಿಂಗ್ ಮಾಡಿದ್ದಾರೆ. 3 ದಿವಸದ 4 ದಿವಸದ ಅಂತರದಲ್ಲಿ ಗೊಬ್ಬರಗಳನ್ನು ಬಿಟ್ಟಿದ್ದಾರೆ. ಅದು ಎಲ್ಲ ಇವರು ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಅಂಥೇಳಿ ಇಷ್ಟು ಚೆನ್ನಾಗಿ ಬಂದಿದೆ ಗೆಳೆಯರೆ ಪ್ಲಾಟು. ನೋಡ್ಬೋದು ನೀವು ಕೂಡ. ಏನು ಮಾಡಬೇಕು, ನಾವು ನಿಮ್ಗೆ ಒಂದಿಷ್ಟು ಕೀಟನಾಶಕಗಳ ಬಗ್ಗೆ ಹೇಳ್ತೀನಿ. ರೈತರು ಏನು ಮಾಡ್ತಾರೆ, ಒಮ್ಮೆಲೆ ಹೈಯರ್ ಡೋಸ್ ತಂದು ಕಿಸಿಂದ ಹೈಯರ್ ಡೋಸ್ ಹೊಡೆದು ಬಿಡ್ತಾರೆ. ಫಸ್ಟ್ನೇ ಟೈಮಿಗೆ ಕೀಟಗಳು ಹತೋಟಿ ಆಗ್ತಾವೆ, ಮತ್ತು ಆಮೇಲೆ ಕೀಟಗಳು ಸಾಯೋದೇ ಇಲ್ಲ. ಹಾಗಾಗಿ ಏನಾಗ್ತದೆ, ರೈತರಿಗೆ ಭಾಳ ಲಾಸ್ ಆಗ್ತದೆ. ನಾವೇನು ಮಾಡಬೇಕು, ಕಡಿಮೆ ಡೋಸ್ಲಿಂತ ಹೋಗ್ಬೇಕು ಗೆಳೆಯರೆ. ಮೊದಲು ಕಡಿಮೆ ಡೋಸ್ಲಿಂತ ಹೆಚ್ಚಿಗೆ ಡೋಸಿಗೆ ಹೋದು ಅಂತಂದರೆ ಕೀಟಗಳನ್ನು ನಿಯಂತ್ರಣ ಆಗ್ತಾವೆ ಮತ್ತು ಒಳ್ಳೆಯ ಇಳುವರಿನೂ ಕೂಡ ನಾವು ಹೆಚ್ಚಿಗೆ ಪಡಿಬೋದು ಗೆಳೆಯರೆ. ನಾವು ನಿಮ್ಗೆ ಒಂದಿಷ್ಟು ಕೀಟನಾಶಕಗಳ ಬಗ್ಗೆ ಹೇಳ್ತೀನಿ. ಆ ಕೀಟನಾಶಕದ್ದು ಎಷ್ಟು ಪ್ರಮಾಣವನ್ನು ಉಪಯೋಗಿಸ್ಬೇಕಂತ ಹೇಳಿ ನೀವು ಕೀಟನಾಶಕ ಅಂಗಡಿಯಲ್ಲಿ ಕೇಳಿ ಪಡಿಬೇಕು ಗೆಳೆಯರೆ. ನಾವಿಲ್ಲಿ ಕೀಟನಾಶಕ ಎಷ್ಟು ಹಾಕಬೇಕು ಅಂತೇಳಿ ಹೇಳ್ತಾ ಇಲ್ಲ, ಬರೀ ಅದರದ್ದು ಹೆಸರುಗಳು ಹೇಳ್ತೀನಿ, ಯಾವ್ಯಾವ ಔಷಧಿಗಳನ್ನು ಇವರು ಸಿಂಪಡಿಸಿದ್ದಾರೆ ಅಂಥೇಳಿ. ಇಲ್ಲಿ ಇವರು ಮೊದಲು ರೋಗರ್ ಕೀಟನಾಶಕದಿಂದ ಸ್ಟಾರ್ಟ್ ಮಾಡಿದ್ದಾರೆ ಇವರು. ಮತ್ತು ಪಾಲಿಟ್ರಿನ್ ಅಂಥೇಳಿ ಒಂದು ಕೀಟನಾಶಕ ಬರುತ್ತೆ ಸಿಜೆಂಟಾ ಕಂಪನಿಯದ್ದು, ಅದನ್ನು ಉಪಯೋಗಿಸಿದ್ದಾರೆ. ಲ್ಯಾನ್ಸರ್ ಗೋಲ್ಡ್ ಅಂತ ಬರುತ್ತೆ, ಅದನ್ನು ಉಪಯೋಗಿಸಿದ್ದಾರೆ. ಮತ್ತು ಎಂಪ್ಲಿಗೋ ಅಂತ ಬರುತ್ತೆ, ಅದನ್ನು ಉಪಯೋಗಿಸಿದ್ದಾರೆ. ಸೂಪರ್ ಕಾನ್ಫಿಡರನ್ನು ಉಪಯೋಗಿಸಿದ್ದಾರೆ. ಮತ್ತು ಪ್ರೊಕ್ಲೇಮು ಮತ್ತು ಎಸಿಪೇಟು ಮತ್ತು ಬಯೋ ಆರ್ 303 ಅಂಥೇಳಿ ಒಂದು ಕೀಟನಾಶಕ ಬರುತ್ತೆ. ಥ್ರಿಪ್ಸ್ಗೆ ಭಾಳ ಒಳ್ಳೆಯದು ಕೀಟನಾಶಕಗಳೇ, ಅದು ಒಂದು ಉಪಯೋಗಿಸಿದ್ದಾರೆ. ರೀಜೆಂಟ್ ಅಂತ ಬರುತ್ತೆ, ಅದನ್ನು ಉಪಯೋಗಿಸಿದ್ದಾರೆ. ಇವೆಲ್ಲ ಕೀಟನಾಶಕಗಳನ್ನು ಇಲ್ಲಿ ಇವರು ಉಪಯೋಗಿಸಿದ್ದಾರೆ ಗೆಳೆಯರೆ. ಅಕ್ಟೆರಾ ಅಂತ ಬರುತ್ತೆ, ಮತ್ತು ಡೆಲಿಗೇಟ್ ಅಂತ ಬರುತ್ತೆ, ಅದನ್ನು ಉಪಯೋಗಿಸಿದ್ದಾರೆ. ಇವು ಕೀಟನಾಶಕಗಳನ್ನು ಇಲ್ಲಿ ಉಪಯೋಗಿಸಿದ್ದಾರೆ ಗೆಳೆಯರೆ. ಇವೇನು ಪ್ರಮಾಣ ಅದಲ್ಲ, ನೀವು ಸಮೀಪದ ಕೀಟನಾಶಕ ಅಂಗಡಿಯಲ್ಲಿ ಕೇಳಿ ಪಡೆದುಕೊಳ್ಳಿ ಗೆಳೆಯರೆ. ಮತ್ತು ಇಲ್ಲಿ ಟಾನಿಕ್ಗಳು ಏನೇನು ಉಪಯೋಗಿಸಿದ್ದಾರೆ, ಹೂವು ಜಾಸ್ತಿ ಆಗಲಿಕ್ಕೆ ಅಂತಂದರೆ ಫೆಂಟ್ಯಾಕ್ ಪ್ಲಸ್ ಅಂತ ಬರುತ್ತೆ, ಅದನ್ನು ಉಪಯೋಗಿಸಿದ್ದಾರೆ. ಮತ್ತು ಇಸಾಬಿಯಾನ್ ಅಂತ ಬರುತ್ತೆ, ಅದು ಟಾನಿಕು, ಅದನ್ನು ಇಲ್ಲಿ ಉಪಯೋಗಿಸಿದ್ದಾರೆ. ಮತ್ತು ಪ್ಲಾನೋಫಿಕ್ಸ್ ಅಂತ ಬರುತ್ತೆ, ಅದು ನೀವು ಉಪಯೋಗಿಸ್ಬೇಕು ಗೆಳೆಯರೆ, ಭಾಳ ಒಳ್ಳೆಯದು ರಿಸಲ್ಟ್ ಅದ. ಹೂವುಗಳು ಜಾಸ್ತಿ ಉದುರಂಗಿಲ್ಲ. ಮತ್ತು ಶಿಲೀಂಧ್ರನಾಶಕ ಯಾವ್ಯಾವ ಉಪಯೋಗಿಸಿದ್ದಾರೆ ಅಂತಂದರೆ M45 ಅಂತ ಬರುತ್ತೆ ಅಲ್ಲ, ಅದನ್ನು ಉಪಯೋಗಿಸಿದ್ದಾರೆ. ಮತ್ತು ರಿಡೋಮಿಲ್ ಗೋಲ್ಡು ಮತ್ತು ರೋಕೋ ಅಂತ ಬರುತ್ತೆ, ಅದನ್ನು ಉಪಯೋಗಿಸಿದ್ದಾರೆ. ಬ್ಯಾವಿಸ್ಟಿನು, ಸಾಫು, ಎಂಟ್ರಾಕೋಲು, ಈ ಶಿಲೀಂಧ್ರನಾಶಕಗಳನ್ನು ಉಪಯೋಗಿಸಿದ್ದಾರೆ. ನೋಡ್ಬೋದು ಯಾವುದೇ ರೋಗ ಇಲ್ಲ, ಒಳ್ಳೆಯದಾಗಿ ಬಂದಿದೆ. ಮತ್ತು ಗೊಬ್ಬರಗಳು ಯಾವ್ಯಾವ ಉಪಯೋಗಿಸಿದ್ದಾರೆ ಅಂಥೇಳಿ ನಾನು ಇಲ್ಲಿ ಒಂದು ಸ್ವಲ್ಪ ಹೇಳ್ತೀನಿ.
ಮೊದಲೇ ತಿಂಗಳಿನಲ್ಲಿ ಅವರು 19 ಏನು ಗೊಬ್ಬರ ಬರುತ್ತಲ್ಲ, ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ 3 ಸಮನಾದಂಥದ್ದು NPK ಅಂತಾರಲ್ಲ, ಆ ಗೊಬ್ಬರವನ್ನು ಇವರು 2 ಕಿಲೋ 3 ಕಿಲೋ ಹಾಗೆ ಏನು ಮಾಡಿದ್ದಾರೆ, 3 ದಿವಸದ ಅಂತರದಲ್ಲಿ ಏನು ಮಾಡಿದ್ದಾರೆ, ಒಂದು ಗೊಬ್ಬರವನ್ನು 19 3 ದಿವಸ, ಮತ್ತು 3 ದಿವಸ ಆದಮೇಲೆ ಮತ್ತು 12-61-0 ಗೊಬ್ಬರ ಏನು ಬರುತ್ತಲ್ಲ NPK, ಅದನ್ನು ಉಪಯೋಗಿಸಿದ್ದಾರೆ. ಇದು ಒಂದು ಸಲಿಗೆ ಅದೊಂದು ಸಲಿಗೆ ಹಿಂಗೆ ಮಾಡಿ 3 ಕಿಲೋ 2 ಕಿಲೋ ಬಿಟ್ಟಿದ್ದಾರೆ ಮೊದಲೇ ಹಂತದಲ್ಲಿ. ಗೆಳೆಯರೆ, ಮತ್ತು ನಿಮ್ಮ ಕಲ್ಲಂಗಡಿ ಬೆಳೆಯಲ್ಲಿ ಹೂವಿನ ಹಂತದಲ್ಲಿ ನೀವು 13-40-13 ಅಂತ ಗೊಬ್ಬರ ಬರುತ್ತೆ, ಅದನ್ನು ಉಪಯೋಗಿಸ್ಬೇಕಾಗ್ತದೆ. ಮತ್ತು 13-0-45 ಅಂತ ಬರುತ್ತೆ, ಅದನ್ನು ಉಪಯೋಗಿಸಿರಿ. ಒಳ್ಳೆಯದಾಗಿ ಹೂಗಳು ಚೆನ್ನಾಗಿ ಬರುತ್ತವೆ. ಅದರೊಡನೆ ಗೆಳೆಯರೆ, ಸೂಕ್ಷ್ಮ ಪೋಷಕಾಂಶಗಳ ಗೊಬ್ಬರ ಏನಿರ್ತದಲ್ಲ ಅದನ್ನು ನೀವು ಉಪಯೋಗಿಸ್ಬೇಕಾಗ್ತದೆ. ಮ್ಯಾಗ್ನೀಷಿಯಂ ಸಲ್ಫೇಟನ್ನು ಉಪಯೋಗಿಸಿರಿ, ಬೋರಾನನ್ನು ಉಪಯೋಗಿಸಿರಿ ಮತ್ತು ಜಿಂಕನ್ನು ಉಪಯೋಗಿಸಿರಿ. ಇವುಗಳು ಉಪಯೋಗಿಸೋದ್ರಿಂದ ಹೂಗಳ ಸಂಖ್ಯೆ ಏನಾಗ್ತದೆ, ಹೆಚ್ಚಾಗ್ತದೆ. ಮತ್ತು ಹೂವುಗಳು ಉದುರುವಂಥ ಸಮಸ್ಯೆ ಏನಾಗ್ತದಲ್ಲ, ಬೋರಾನನ್ನು ನೀವು ಉಪಯೋಗಿಸಿರಂದ್ರೆ ಹೂವುಗಳು ಹೆಚ್ಚಾಗಿ ಬರುತ್ತವೆ. ಮತ್ತು ಗೆಳೆಯರೆ, ಮುಂದಿನ ಸ್ಟೆಪ್, ನಿಮ್ಮ ಕಾಯಿಗಳು ಆಗುವಂಥ ಹಂತದಲ್ಲಿ ನೀವು 052-34 ಮತ್ತು ಕ್ಯಾಲ್ಶಿಯಂ ನೈಟ್ರೇಟ್ ಅಂತ ಗೊಬ್ಬರ ಬರುತ್ತೆ, ಅದನ್ನು ನೀವು ಉಪಯೋಗಿಸಿರಿ. ಮತ್ತು 0050 ಅಂತ ಬರುತ್ತೆ, ಅದನ್ನು ಉಪಯೋಗಿಸಿರಿ. ಈ ಗೊಬ್ಬರಗಳನ್ನು ಉಪಯೋಗಿಸಿದ್ರೆ ಅಂದ್ರೆ ನಿಮ್ಮ ಕಲ್ಲಂಗಡಿ ತೂಕ ಹೆಚ್ಚಾಗುತ್ತೆ ಗೆಳೆಯರೆ, ಇಳುವರಿ ಹೆಚ್ಚಾಗ್ತದೆ. ಮತ್ತು ನೀವು ಇನ್ನೂ 15 ದಿವಸ ಹಾರ್ವೆಸ್ಟಿಂಗ್ ಮಾಡುವುದಿದೆ ನೀವು ಕಲ್ಲಂಗಡಿ ಬೆಳೆ ಅಂತಂದ್ರೆ 0050 ಗೊಬ್ಬರವನ್ನು ಹೆಚ್ಚಾಗಿ ಉಪಯೋಗಿಸಿದ್ರೆ ಅಂದ್ರೆ ಇಳುವರಿಯಲ್ಲಿ ಡಬಲ್ ಇಳುವರಿ ಆಗಿಬಿಡುತ್ತೆ ಗೆಳೆಯರೆ, ನಿಮ್ಮದು ಇಳುವರಿ ಡಬಲ್ ಆಗಿಬಿಡುತ್ತೆ. ನಾವು ಹೇಳಿದಂಥ ಗೊಬ್ಬರಗಳೇನದಾವಲ್ಲ ಇವೇ ಉಪಯೋಗಿಸ್ಬೇಕಂತೇನಿಲ್ಲ. ನೀವೇನು ಮಾಡಬೇಕು, ನಿಮ್ಮ ಸಮೀಪದ ಕೃಷಿ ಅಂಗಡಿ ಆಯಿತು, ಏನು ಕೀಟನಾಶಕ ಅಂಗಡಿ ಇರ್ತಾವಲ್ಲ, ಕೃಷಿ ಇಲಾಖೆಯಲ್ಲಿನೂ ಕೇಳಿ ನೀವು ಎಷ್ಟೆಷ್ಟು ಉಪಯೋಗಿಸ್ಬೇಕು ಪ್ರತಿ ಎಕರೆಗೆ ಅಂತ ನೀವು ಕೇಳಿ ಉಪಯೋಗಿಸ್ರಿ ಗೆಳೆಯರೆ. ನಿಮ್ಮ ಕಲ್ಲಂಗಡಿ ಬೆಳೆಯಲ್ಲಿ ಹೂಗಳು ಆಗ್ಲಾಗತ್ತು ಅಂದ್ರೆ ನೀವೇನು ಮಾಡಬೇಕು, ಸಂಜೆಯ ವೇಳೆಗೆ ಸಿಂಪಡಣೆ ಮಾಡಬೇಕು ಗೆಳೆಯರೆ. ಅದರಿಂದ ಏನಾಗ್ತದೆ, ಜೇನು ಹುಳುಗಳಿಗೆ ಪಾಲಿನೇಷನ್ ಮಾಡಲಿಕ್ಕೆ ಅದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕಾಗಿ ನೀವೇನು ಮಾಡಬೇಕು, ಸಂಜೆಯ ವೇಳೆಗೆ ನೀವು ಸಿಂಪಡಣೆ ಮಾಡಬೇಕು ಗೆಳೆಯರಿ. ಇದೊಂದು ಮುಖ್ಯ ಅಂಶವನ್ನು ನೀವು ಅನುಸರಿಸಿರಿ, ಹೆಚ್ಚಾಗಿ ಇಳುವರಿಯನ್ನು ಪಡೀರಿ ಗೆಳೆಯರೆ. ಕಡಿಮೆ ಖರ್ಚು ಮಾಡಿಕೆಸಿಂದ ಹೆಚ್ಚು ಇಳುವರಿಯನ್ನು ಪಡಿಬೋದು ಗೆಳೆಯರೆ. ನಾವೇನು ಹೇಳಿವಲ್ಲ, ಇವು ಕೀಟನಾಶಕ ಆಯಿತು, ಏನು ಟಾನಿಕ್ಗಳಾದವಲ್ಲ, ಮತ್ತು ಶಿಲೀಂಧ್ರನಾಶಕಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ನಾನು ನಿಮ್ಗೆ ಮಾಹಿತಿನ ಕೊಟ್ಟಿದ್ದೀನಿ. ನೀವು ಇವುಗಳನ್ನು ನಾವು ಉಪಯೋಗಿಸಿದಂಥದ್ದು ಹೇಳತ್ತೀವಿ ಗೆಳೆಯರೆ. ನೀವು ಇದಕ್ಕೂ ಹೆಚ್ಚಾಗಿ ಒಳ್ಳೆಯದು ಉಪಯೋಗಿಸ್ಬೋದು. ಕೇಳಿ ನೀವು ಪಡೆದುಕೊಂಡು ಕಿಸಿಂದ ಅದರ ಉಪಯೋಗ ತೋರಿ ಗೆಳೆಯರೆ. ನಾವು ಕೊಟ್ಟಂಥ ಮಾಹಿತಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಗೆಳೆಯರೆ. ಮತ್ತೆ ಭೇಟಿಯಾಗೋಣ ಹೊಸ ವಿಡಿಯೋ ಹೊಸ ಮಾಹಿತಿಯೊಡನೆ. ಜೈ ಜವಾನ್ ಜೈ ಕಿಸಾನ್. ಧನ್ಯವಾದಗಳು.